ನಮಸ್ತೆ ವೀಕ್ಷಕರೇ, ನಾವಿವತ್ತು ಪುತ್ತೂರಿನ ದರ್ಬೆ ವೃತ್ತದಲ್ಲಿದ್ದೇವೆ. ಇವತ್ತು ಸಾಕಷ್ಟು ಮಂದಿ ಇಲ್ಲಿ ಕಾರ್ಯಕರ್ತರು ನೆರೆದಿರುವಂಥದ್ದು ಅರುಣ್ ಕುಮಾರ್ ಪುತ್ತಿಲ ಅವರ ಬೆಂಬಲಿಗರ ಒಂದು ವಿಶೇಷವಾದಂತಹ ಕಾರ್ಯಕ್ರಮ. ಪುತ್ತೂರು ನಮ್ಮ ನಡಿಗೆ, ಪುತ್ತೂರು ಮಹಾಲಿಂಗೇಶ್ವರನ ಕಡೆಗೆ ಕಾಲ್ನಡಿಗೆ ಜಾಥಾ ಎನ್ನುವಂಥದ್ದು ದರ್ಬೆ ವೃತ್ತದಿಂದ ಪುತ್ತೂರಿನ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಕಡೆಗೆ ಎಲ್ಲಿಂದ ಕಾಲ್ನಡಿಗೆ ಜಾಥಾ ನಡೆಯುತ್ತಿರುವಂಥದ್ದು. ಸಾಕಷ್ಟು ಮಂದಿ ಇಲ್ಲಿ ಕಾರ್ಯಕರ್ತರು ನೆರೆದಿದ್ದಾರೆ. ಒಟ್ಟು ಈ ಕಾರ್ಯಕ್ರಮದ ಬಗ್ಗೆ ಕಾರ್ಯಕರ್ತರು ಯಾವ ರೀತಿಯಾಗಿ ಅಭಿಪ್ರಾಯಗಳನ್ನು ನೀಡ್ತಾರೆ ಎನ್ನುವುದನ್ನು ಮಾತಾಡಿಸಿಕೊಂಡು ಬರೋಣ. ಕಾರ್ಯಕ್ರಮದ ಬಗ್ಗೆ ಮಂಡ ಐತೆ ಪುತ್ತೂರಿನ ಅಭಿಮಾನಿ ನಾವು ಪೂರ ಸುಳ್ಳಿಡ್ದು ಬತ್ತು ಇಡಿಗೆ ಪುತ್ತೂರ ನಾನು ಎಂ ಪಿ ಆವೋಡು ನಮ್ಮ ಎಂ ಪಿ ಆದಾರಂತೂ ಓಡು ಈ ಒಂದು ಜಾಥಾ ಸಂದೇಶ ಮುಟ್ಟೋಡು ನಮ್ಮ ಬಿ ಜೆ ಪಿದಾಗಲಿಗೆ ರಾಜಕೀಯ ಏರು ಅನ್ಯಾಯ ಮನ್ಪೇರು ಅಗಲಿಗೆ ಒಂದು ಭ್ರಷ್ಟರಿಗೆ ಮುಟ್ಟೋಡು ಈ ಜಾಥಾ ಸುಳ್ಳಿಟ್ಟು ಪುತ್ತೂರಿನ ಮಸ್ತ್ ಉಂಡು. ಸುಳ್ಯ ಸಂಪಾಜೆ ಮುಟ್ಟ ಮಡಿಕೇರಿ ಉಂಡು, ಮೈಸೂರು ಮುಟ್ಟ ನಮಗೆ ಪುತ್ತೂರಿನ ಉಂಡು ತೋಜೊಂದುಂಡು. ಪುತ್ತೂರು ನಾನು ಎಂ ಪಿ ಆದ ನಮ್ಮ ತೂಪುನಂಜಿ ಸೌಭಾಗ್ಯನ ಈ ಮಹಾಲಿಂಗೇಶ್ವರ ಕರುಣಿಸಿದ ಕೊರಡು ಮನ್ಪುಂಜಿನ ಆಶೀರ್ವಾದ ನಮ್ಮ ಪೂರ ಇತ್ತಂಜಿ ಬರಿಗಾಲ್ಟೆ ಪಾದಯಾತ್ರೆಗಳು ನೊಟ್ಟಿಗೆ ನಮ್ಮಲ ಮನ್ಪು ಆಗಲಿ ಪೂರ ಜನ ಬೆಂಬಲ ಉಳ್ತು ಬರ್ಪೇರು ತೋಜೊಂದುಂಡು ಅದು ಮುಳ್ದುನಗ ಅಂಚಾತೆ ನಮ್ಮ ಪುತ್ತೂರಿನ ಅಭಿಮಾನುలు ಪೂರ ಮಸ್ತ್ ಜನ ಉಳ್ಳ. ನಮಸ್ತೆ ಸರ್, ನಾವು ಕೂಡ ಪುತ್ತಿಲವರ ಅಭಿಮಾನಿ. ನಮ್ಮದು ಸುಳ್ಯ. ಹಾಗೆ ಅವರು ಕೂಡ ನಮ್ಮ ಮುಂದಿನ ಎಂ ಪಿ ಆಗಬೇಕು ಅಂತೇಳಿ ನಮ್ಮೆಲ್ಲವರ ನಾವು ಎಲ್ಲ ಸಂಘಟನೆಯವರದು ನಾವೆಲ್ಲರೂ ಅವರಿಗೆ ಸಪೋರ್ಟ್ ಆಗಿದ್ದೇವೆ. ಪುತ್ತಿಲವರ ಬಗ್ಗೆ ಇಷ್ಟೊಂದು ಅಭಿಮಾನ ಮತ್ತು ಎಂ ಪಿ ಆಗಬೇಕು ಅನ್ನೋದು ಅವರ ಎಂ ಪಿ ಆಗಬೇಕು ಅಂತ ಹೇಳಿದರೆ ಯಾವುದೇ ಒಂದು ಕಾರ್ಯಕರ್ತರಿಗಾಗಲಿ ನಮ್ಮ ಎಲ್ಲ ಹಿಂದುತ್ವಕ್ಕೆ ಒಂದು ಬೆಂಬಲ, ಒಂದು ನಾಯಕ. ಹಾಗೆ ಅವರು ನಮಗೆ ಪುತ್ತಿಲರೇ ಬೇಕು ಅಂತ ಹೇಳುವಂಥ ನಮ್ಮದೆಲ್ಲರೂ ಅನಿಸಿಕೆ. ಅದಕ್ಕೆ ಮಹಾಲಿಂಗೇಶ್ವರ ದೇವರು ಅವರಿಗೆ ಆಶೀರ್ವಾದ ಮಾಡ್ಬೋದು, ಖಂಡಿತ ಮಾಡ್ತಾರೆ. ಕಾರ್ಯಕ್ರಮ ഉണ്ടാവേ ನೆಕ್ಸ್ಟ್ ಈ ಸಲ ಅಂಚಲ ಅಂದು ಅಲ್ಲ ಬಿ ಜೆ ಪಿ ಎದುರು ಸೆಕೆಂಡ್ ಪ್ಲೇಸ್ ಬತ್ತ ಎಡ್ಡೆ ಲೀಡ್ ಬತ್ತ ಜನಕ್ಕುಲ ಎಡ್ಡೆ ಸಹಕಾರ ಉಂಡು. ನಾನು ಇಂಚನೆ ದುಮ್ಮುಲ ಎಡ್ಡೆ ಸಹಕಾರ ಬೋಡು ನಾನು ಎಂ ಪಿಗೆ ಎಂಕುಲ ಟಾರ್ಗೆಟ್ ಎಡ್ಡೆ ಲೀಡ್ ಇಟ್ಟು ಪಕ್ಷ ಕೊಂಡ ಪಕ್ಷ ಚಿನ್ನ ಪಕ್ಷ ತರಾತ್ ಎಡ್ಡೆ ಲೀಡ್ ಇಟ್ಟು ಗೆಲ್ಪೋಡು ಎಡ್ಡೆ ಜವನಿಯರ್ನ ಸಪೋರ್ಟ್ ಉಂಡು. ಇಂಚನೆ ಸಹಕಾರ ಮುಂದುವರಿಸೋಡು ಪೂರ ಎಲ್ಲ ಕೇಳೋಣ ಎಂಕಲ ಮಾಮೂಲೆ ಪುತ್ತಿಲ. ಇವತ್ತು ಮಹಾಲಿಂಗೇಶ್ವರನ ನಡೆಗೆ ಪುತ್ತಿಲನ ನಡಿಗೆ ಪುತ್ತಿಲಣ್ಣ ಅವರು ನಮ್ಮ ವಿಧಾನ ಪರಿಷತ್ತಿಗೆ ಆಯ್ಕೆ ಆಗಬೇಕು ಅಂತ ಹೇಳುವಂಥದ್ದು ನಮ್ಮ ಅಭಿಪ್ರಾಯ. ಅವರಷ್ಟು ಒಳ್ಳೆಯ ಕ್ಯಾಂಡಿಡೇಟು ನಮ್ಮ ದಕ್ಷಿಣ ಕನ್ನಡದಲ್ಲಿ ಇನ್ನು ಯಾರೂ ಇಲ್ಲ. ನಾವು ಸೋತು ಸುಣ್ಣವಾಗಿದ್ದೇವೆ. ನಮ್ಮ ಹಿಂದುತ್ವದಲ್ಲಿ ನಮಗೋಸ್ಕರ ಯಾರೂ ಸಪೋರ್ಟ್ ಮಾಡಿಲ್ಲ ಇಷ್ಟರ ತನಕ. ಮೊನ್ನೆಯ ಕೇಸಿನ ತನಕ ನಮಗೆ ಸಪೋರ್ಟ್ ಯಾರು ಮಾಡಿಲ್ಲ. ನಮಗೆ ಅರುಣಣ್ಣ ಮಾತ್ರ ಶಕ್ತಿ, ಅರುಣಣ್ಣನೇ ವ್ಯಕ್ತಿ, ಅರುಣಣ್ಣನೇ ಪುತ್ತೂರಿನ ಮುತ್ತು ಮತ್ತು ಮಂಗಳೂರು ಎಂ ಪಿ ಇನ್ನು ಆಗಬೇಕು ಅಂತ ನಮ್ಮ ಅಭಿಪ್ರಾಯ, ನನ್ನ ಸ್ವಂತ ಅಭಿಪ್ರಾಯ. ಹರಿಹರ ಭಟ್, ಬ್ಯಾಂಗ್ಳೂರು. ನಾವು ಅರುಣಣ್ಣನ ಪರವಾಗಿ ಇವತ್ತು ಇಲ್ಲಿ ದರ್ಬೆ ವೃತ್ತದಲ್ಲಿ ಸೇರಿದ್ದೇವೆ. ಅರುಣಣ್ಣನನ್ನು ಮೊನ್ನೆ ಅವರು ವಿಧಾನಸಭಾ ವಿಧಾನಸಭಾ ಜಯಗಳಿಸಬೇಕಿತ್ತು. ಯಾವುದೋ ನಮ್ಮ ಬಿ ಜೆ ಪಿಯ ಕಾರ್ಯಕರ್ತರ ಇದರಿಂದಾಗಿ ಅವರ ಮುಂಚಿನ ದಿವಸ ಅವರು ಮಾಡಿದಂಥ ಕುತಂತ್ರದಿಂದಾಗಿ ಅವರು ಅಲ್ಪಮತದಿಂದಾಗಿ ಸೋತಿದ್ದಾರೆ. ಇನ್ನು ಯಾವುದೇ ಕಾರಣಕ್ಕೂ ನಾವು ಇದಕ್ಕಿಂತ ಮುಂಚೆಯೂ ಅರುಣನ ಪರವಾಗಿದ್ದೆವು, ಇದಕ್ಕಿಂತ ಮುಂಚೆಯೂ ನಾವು ಕೂಡ ಅರುಣನ ಪರವಾಗಿದ್ದೇವೆ. ಯಾವುದೇ ಸಂಘ ಪರಿವಾರದವರ ಆದೇಶಕ್ಕೆ ನಾವು ಬಲಿಯಾಗುವುದಿಲ್ಲ, ಯಾವುದೇ ಒತ್ತಡಕ್ಕೆ ನಾವು ಮನೆಯಾಗುವುದಿಲ್ಲ. ನಾವು ಯಾವತ್ತೂ ನಾವು ಅರುಣನ ಪರವಾಗಿಯೇ ಇರ್ತೇವೆ. ಅರುಣನ ಪರವಾಗಿ ನಿಷ್ಠ ಅವರಿಗೆ ಇದು ಲೋಕಸಭಾ ಚುನಾವಣೆಯಲ್ಲಿ ಅವರನ್ನು ಅಭ್ಯರ್ಥಿಯನ್ನಾಗಿ ಬಿ ಜೆ ಪಿ ಮಾಡಬೇಕು, ಸಂಘ ಪರಿವಾರ ಮಾಡಬೇಕು. ಅದರ ಬಗ್ಗೆ ನಾವು ನಿರಂತರವಾಗಿ ಹೋರಾಟ ಮಾಡ್ತಿದ್ದೇವೆ. ಯಾವುದೇ ಕಾರಣಕ್ಕೆ ಎಲ್ಲ ಕಾರ್ಯಕರ್ತರು ಪ್ರತಿದಿನ ಕೂಡ ನಾಡಿದ್ದು ಲೋಕಸಭೆ ಚುನಾವಣೆಯ ಪ್ರಕಟವಾಗುವ ತನಕ ಕೂಡ ಅರುಣನ ಪರವಾಗಿ ಸ್ಟೇಟಸನ್ನು ನಮ್ಮ ಮೊಬೈಲಲ್ಲಿ ಹಾಕುವ ಮುಖಾಂತರ ಅವರ ಪರವಾಗಿ ಇದಕ್ಕಿಂತ ಮುಂಚೆಯೂ ನಾವಿದ್ದೆವು, ಇನ್ನೂ ಕೂಡ ನಾವು ಇದ್ದೇವೆ ಅಂತೇಳಿ ತೋರ್ಪಡಿಸಬೇಕು ಅಂತ ಈ ಮುಖಾಂತರ ನಾವು ಕೇಳ್ತಿದ್ದೇವೆ. ಯಾವುದೇ ಈ ಥರ ಭಾರತೀಯ ಜನತಾ ಪಾರ್ಟಿಯಲ್ಲಿ ಎಷ್ಟೋ ಜನ ಕರೆದರೂ ಕೂಡ ಎಷ್ಟೋ ಜನ ಅವರ ಟೈಮಿಗೆ ತಕ್ಕ ಬರದೆ ಅವರನ್ನು ಕರೆಸುವಂಥ ವ್ಯವಸ್ಥೆ ಆಗ್ತಿತ್ತು. ಈಗ ಕೆಲವೇ
4:30 ಗಂಟೆ ಟೈಮ್ ಆಗಿದೆ. ಎಷ್ಟು ಹಿಂದೂ ಕಾರ್ಯಕರ್ತರು ಅರುಣನ ಪರವಾಗಿ ಸೇರಿದ್ದಾರೆ. ಅದು ಅವರು ಜನ ತರಿಸಿ ಕಳಿಸಿದ್ದಲ್ಲ, ಅವರ ಮುಖಾಂತರವೇ, ಅವರ ಅಭಿಮಾನಿಗಳು ಅವರ ಇದು ಮುಖಾಂತರವೇ ಎಷ್ಟೋ ಜನ ಕಾರ್ಯಕರ್ತರು ಇಲ್ಲಿ ಬಂದು ಸೇರಿದ್ದಾರೆ. ಅವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಅರುಣನ ಗ್ರ್ಯಾಂಡ್ ಹೇಗೆ ಉಂಟು ಅಂತೇಳಿ ಇವತ್ತು BJP ಅವರಿಗೆ ಗೊತ್ತಾಗಬೇಕು, ಸಂಘ ಪರಿವಾರದವರಿಗೆ ಗೊತ್ತಾಗಬೇಕು. ಇನ್ನು ಯಾವತ್ತೂ ನಾವು ಕೂಡ ಅರುಣನ ಪರವಾಗಿ ಇರ್ತೇವೆ, ಇನ್ನು ಮುಂದೆ ಕೂಡ ಇರ್ತೇವೆ ಅಂತ ಹೇಳಿ ಇಚ್ಛಪಡಿಸ್ತಿದ್ದೆ ನಾನು. ನನ್ನ ಹೆಸರು ರಮೇಶ್ ಬಂಡೇರು, ಉಪ್ಪಿನಂಗಡಿ ಗ್ರಾಮ ಪಂಚಾಯತಿನ ಮಾಜಿ ಗ್ರಾಮ ಪಂಚಾಯತ್ BJPಯ ಪಂಚಾಯತ್ ಸದಸ್ಯ. ತಾಲೂಕಿಂದ ನಾವು ಕಾರ್ಯಕರ್ತ ಬಂದಿದ್ದೇವೆ. ಎಷ್ಟು ಮಂದಿ ಬಂದಿದ್ದಾರೆ? ನಾವೊಂದು 7-8 ಜನ ಬಂದಿದ್ದೇವೆ. ಯಾಕಂದರೆ ಜಾಲ್ಸೂರು ಸುಳ್ಳಿ ತಾಲೂಕು ಪುತ್ತಿಲನ ಪರವಾಗಿ ನಾವೊಂದು ಸಂಘಟನಾತ್ಮಕವಾಗಿ ಹಿಂದುತ್ವದ ಅಲೆಯನ್ನು ಎಬ್ಬಿಸಲೇಬೇಕಾಗಿ ಪುತ್ತೂರಿಗೆ ಪುತ್ತಿಲ ಎಂಬಂಥ ಅರ್ಥದಲ್ಲಿ ನಾವು ಪುತ್ತೂರಿಗೆ ಬಂದಿದ್ದೇವೆ. ಆ ಪುತ್ತಿಲರನ್ನು ನಾವು ಗೆಲ್ಲಿಸಬೇಕು ಅಂತ ಕಾರಣಕ್ಕೆ ಇತ್ತು. ಆದರೆ ಕೆಲವೆಲ್ಲ ಇದಾಯಿತು, ತೊಂದರೆ ಇಲ್ಲ. ಆದರೆ ಪುತ್ತಿಲ ಮುಂದೆ ಮೇಲೆ ಪುತ್ತೂರಿಗೆ ಆಗ ನಾವು ಆ ರೀತಿಯಲ್ಲಿ ನಾವು ಯಾವ ಈಗಲಿದ್ದರೂ ನಾವು ಹಿಂದುತ್ವಕ್ಕೆ ಸಪೋರ್ಟ್ ಪುತ್ತಿಲರ ಪರವಾಗಿ. ನಿಮ್ಮ ನಿರೀಕ್ಷೆ ಇನ್ನು ಪುತ್ತಿಲನ್ನು ಗೆಲ್ತೇವೆ ಪುತ್ತೂರಲ್ಲಿ ಅಂತ ನನ್ನ ನಿರೀಕ್ಷೆ ಇದೆ ನನಗೆ. ಇಲ್ಲದಿದ್ದರೆ ಲೋಕಸಭೆ ಕೊಟ್ಟು ಪುತ್ತಿಲನ್ನು ಗೆಲ್ಲಿಸಿ ನಾವು ಲೋಕಸಭೆ ಕಳಿಸಿಕೊಡ್ತೇವೆ ಅಂತ ನಿರ್ಧಾರವನ್ನು ಹಿಂದೂ ಸಮಾಜ ಮಾಡಿದೆ. ಸಾತ್ವಿಕ್, ಇದೇನು ಶಾಲು? ಎಂತ ಶಾಲು? ಕೇಸರಿ ಶಾಲು. ಯಾಕೆ ಧರಿಸಿದ್ದು? ಬೇಕು ಅಂತ ಧರಿಸಿದ್ದ. ಯಾರು ಬೇಕು ನಿಮಗೆ? ಯಾರು ಬೇಕು? ಪುತ್ತಿಲ ಬೇಕಾ? ಯಾಕೆ ಬೇಕು ಪುತ್ತಿಲ? ಬರ್ತಾರಾ ಪುತ್ತಿಲ ಈಗ? ಪುತ್ತಿಲ ಬರ್ತಾರಾ? ಖುಷಿ ಆಗ್ತದೆ ಪುತ್ತಿಲರ ನೋಡಲಿಕ್ಕೆ? ನಮಸ್ಕಾರ ಮಾಡ್ತೀರಾ ಪುತ್ತಿಲರಿಗೆ? ಓಕೆ, ಥ್ಯಾಂಕ್ ಯು. ಪುತ್ತೂರಿಗೆ ಪುತ್ತಿಲ ಅಂತ ಪುತ್ತೂರಿಗೆ ಜೋರು ಸಂಘ. ಹಲೋ, ನಮಸ್ತೆ. ನಿಮ್ಮ ಹೆಸರು? ಇದೇನು? ಕೇಸರಿ ಶಾಲ್. ಕೇಸರಿ ಶಾಲಾ? ಯಾಕೆ ಧರಿಸಿದ್ದು? ಭಜನೆ ಯಾರು ಬರ್ತಾರೆ ಇಲ್ಲಿಗೆ? ಅಮ್ಮ, ಅರುಣಣ್ಣ. ಅರುಣ್ ಗೊತ್ತಿಲ್ಲ ಬರ್ತಾರೆ. ಅರುಣಣ್ಣ ಅರುಣನ ಬರ್ತಾರೆ. ನಿಮ್ಮ ಹೆಸರು ಹೇಳಿದ್ದು? ಶಿವಾಂಶ್ ಕಾಮತ್. ಇವತ್ತು ನಮ್ಮ ಅರುಣ್ ಕುಮಾರ್ ಪುತ್ತಿಲ ಇವರ ನೇತೃತ್ವದಲ್ಲಿ ಪಾದಯಾತ್ರೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಅವರ ಜೊತೆ ಯಾವತ್ತೂ ಇರ್ತೇವೆ ಅಂತ ಹೇಳ್ತಾ ನಾವು ಕೂಡ ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾ ಇದ್ದೇವೆ. ಅಂದರೆ ಇವತ್ತು ನಾವು ಬರಲಿಕ್ಕೆ ಅಂದರೆ ನಮ್ಮ ಊರಿನವರೇ ಅರುಣ್ ಕುಮಾರ್ ಪುತ್ತಿಲ ಸರ್ ಅವರು. ಅಂದರೆ ನಾವು ಸಣ್ಣ ಇರುವಾಗದಿಂದ ಕೇಳಿದರೆ ಹೊರತು ಇದು ಏನಂದರೆ ಪಾಸಿಟಿವ್ ಆಗಿ ಕೇಳಿದ್ದೇವೆ ಹೊರತು ನೆಗೆಟಿವ್ ಆಗಿ ಏನು ಕೇಳಿಲ್ಲ. ನಮಗೆ ತುಂಬ ಹೆಲ್ಪ್ ಮಾಡ್ತಾರೆ ಅವರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಏನು ಅವರೊಟ್ಟಿಗೆ ಯಾಕೆ ಹೋಗಿ? ಅಂದರೆ ಅವರು ಹಿಂದುತ್ವದ ಕಾರಣ ನಾವು ಅವರಿಗೆ ತುಂಬ ಸಪೋರ್ಟ್ ಮಾಡ್ತೇವೆ. ನೆಕ್ಸ್ಟ್ ಏನಾಗಬೇಕು? ಅವರು MP ಆಗಬೇಕು ಅಂತ ನಮ್ಮೆಲ್ಲರ ಆಶಯ, ಆಗಲೇಬೇಕಾಗ್ತಾರೆ ಕೂಡ. ನಮ್ಮ ಹೆಸರು ಪಲ್ಲವಿ. ಈ ಕಾರ್ಯಕ್ರಮವನ್ನು ಇಟ್ಕೊಂಡದ್ದು ಯಾಕಂದರೆ ನಮ್ಮ ಹಿಂದುತ್ವದ ಬಗ್ಗೆ ಎಲ್ಲರಿಗೂ ಗೊತ್ತಾಗಬೇಕು. ಹಿಂದೂಗಳ ಮೇಲೆ ದೌರ್ಜನ್ಯ ಆಗೋದು ಮತ್ತು ನಾವು ಯಾರಿಗೂ ವಿರೋಧಿಗಳಲ್ಲ, ಯಾವ ಪಕ್ಷಕ್ಕೂ ವಿರೋಧಿಗಳಲ್ಲ. ಎಲ್ಲ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡಬೇಕು, ಹಿಂದೂ ಜನರನ್ನು ರಕ್ಷಣೆ ಮಾಡಬೇಕು. ಹಿಂದೂಗಳಲ್ಲಿ ಒಗ್ಗಟ್ಟಿದ್ರೆ ಯಾವ ನಮ್ಮ ಹಿಂದೂಗಳ ಹೆಣ್ಣು ಮಕ್ಕಳಿಗೂ ಯಾರು ಏನು ಮಾಡಲಿಕ್ಕಾಗಲ್ಲ. ಅದಕ್ಕೋಸ್ಕರ ನಮ್ಮ ಹಿಂದೂ ಮಹಿಳೆಯರಲ್ಲೂ ಧೈರ್ಯ ಇರಬೇಕು. ಧೈರ್ಯ ಇದ್ದರೆ ಸಬಲ ನುಂಗಬಹುದು ಅಂತ ಹೇಳ್ತಾರೆ. ಆ ಥರ ಯಾವುದಕ್ಕೂ ಹೆದರಬಾರ್ದು, ಒಗ್ಗಟ್ಟಿರಬೇಕು. ಒಗ್ಗಟ್ಟಿದ್ದರೆ ಏನು ಬೇಕಾದರೂ ಸಾಧಿಸಬಹುದು. ಅದನ್ನು ಇವತ್ತು ಇವರು ತೋರಿಸಿಕೊಡ್ತಾರೆ ಅಷ್ಟೇ. ಈಗ ಮೊದಲೇ ಗೊತ್ತಾಗಿದೆ ಪುತ್ತೂರಿನವರಿಗೆಲ್ಲ, ಸಾಧಾರಣ ನಮ್ಮ ಭಾರತ ದೇಶಕ್ಕೆ ಗೊತ್ತಾಗಿದೆ ಪುತ್ತೂರು ಹೇಗೆ ಅಂತ ಹಿಂದುತ್ವದಲ್ಲಿ. ಅದನ್ನು ಇವತ್ತು ತೋರಿಸಿಕೊಡ್ತೇವೆ ಅಷ್ಟು. ಇನ್ನೂ ನಮ್ಮಲ್ಲಿ ಒಗ್ಗಟ್ಟಿದೆ, ನಾವು ಬಿಟ್ಟಿಲ್ಲ. ಪಕ್ಷ ಯಾವುದೇ ಬರಲಿ ನಾವೆಲ್ಲರೂ ಒಂದೇ. ನಮಗೆ ಪಕ್ಷದಲ್ಲಿ ವಿರೋಧತೆ ಯಾವುದರಲ್ಲೂ ಇಲ್ಲ. ನಮ್ಮಲ್ಲಿ ಮಾತ್ರ ಯಾವುದೇ ತೊಂದರೆಗಳು ಬರಬಾರ್ದು, ಕೃತ್ಯಗಳು ಮಾಡಬಾರ್ದು, ಯಾರಿಗೂ ಅನ್ಯಾಯ ಮಾಡಬಾರ್ದು. ಇಷ್ಟೇ ನಮ್ಮಲ್ಲಿ ಇರೋದು. ಹಾಗೆ ಅದಕ್ಕೋಸ್ಕರ ಇವತ್ತು ಈ ಹಿಂದೂ ಇದನ್ನು ಮಾಡೋದು. ನನ್ನ ಹೆಸರು ತಾರಾದೇವಿ. ಕೇಸರಿ ಶಲ್ಯವನ್ನು ಹಾಕಿರುವಂತಹ ವೃತ್ತದ ಬಳಿ ಇದ್ದೀರಿ. ನಿಮಗೆ ಮತ್ತೆ ತಾವು ಉಳಿದಿರಬೇಕು. 5 ಜನ ಸಂಬಂಧವಾಗಿ ನಾವು ನಡಿಗೆಯನ್ನು ಆರಂಭಿಸ್ತೇವೆ. ದಯವಿಟ್ಟು ಯಾರು ಹೊರಡಬೇಡಿ. 5 ಜನ
ಅದನ್ನು ಬರ್ತಾರೆ ಅಲ್ಲಿಗೆ ಅವರು ಯಾರು ಕೂಡ 5 ಜನರ ಮೂಲಕ ಅವರ ಸಂಪತ್ತನ್ನು ಬಿಡಬೇಕು ಅದು ಮಾಡ್ತಾರೆ. ಪುತ್ತೂರಿನಲ್ಲಿ ನೂತನ ಅಲಂಕೃತವಾದಂತಹ ಗೃಹೋಪಕರಣಗಳು ಈಗ ಫ್ಯಾಕ್ಟರಿ ರಿಯಾಯಿತಿ ದರದಲ್ಲಿ. ಡಿಜಿ ಫರ್ನಿಚರ್ ಫ್ಯಾಕ್ಟರಿ ಔಟ್ಲೆಟ್ ಮೇ 8ರಂದು ಬೆಳಗ್ಗೆ 10 ಗಂಟೆಗೆ ಉದ್ಘಾಟನೆಗೊಳ್ಳಲಿದೆ. ನಿಮ್ಮ ಕನಸಿನ ಗೃಹ ಇನ್ನಷ್ಟು ಆಕರ್ಷಣೆಗೊಳಿಸಲು ವಾರ್ಡ್ರೋಬ್, ಬೆಡ್ರೂಮ್ ಸೆಟ್, ಸೋಫಾ ಸೆಟ್, ವುಡನ್ ಕೋಟೆಗಳು ಮುಂತಾದಂತಹ ಎಲ್ಲ ಗೃಹೋಪಕರಣಗಳು ಈಗ ಫ್ಯಾಕ್ಟರಿಯ ರಿಯಾಯಿತಿ ದರದಲ್ಲಿ. ಕನಸಿನ ಈ ರಿಯಾಯಿತಿ ಪೂರ್ಣವಾಗಿ ಉಪಯೋಗಿಸಿಕೊಳ್ಳಲು ಉದ್ಘಾಟನಾ ವೇಳೆಯ ಶುಭ ಮುಹೂರ್ತಕ್ಕೆ ಸ್ವಾಗತಿಸುತ್ತಾ ಇದ್ದೇವೆ. ಡಿಜಿ ಫರ್ನಿಚರ್ ಫ್ಯಾಕ್ಟರಿ ಔಟ್ಲೆಟ್, ರಾಹಿಮ್ಸ್ ಕಾಂಪ್ಲೆಕ್ಸ್, ನಿಯರ್ ದರ್ಬೆ ಸರ್ಕಲ್, ಪುತ್ತೂರ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.